ಹಾಯ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ಪಿಕ್ನಿಕ್ ಹೋಗ್ತಾ ಇದ್ದೇವೆ ಬೆಳಿಗ್ಗೆ. ನೀವು ಕೂಡ ಬನ್ನಿ, ನಮ್ಮನ್ನು ಜಾಯ್ನ್ ಆಗಿ. ಹಾಂ, ಫ್ರೆಂಡ್ಸ್, ನಾವಿದು ಎಲ್ಲಿಗೆ ಗೊತ್ತಿಲ್ಲ ತಲುಪಿದ್ದು. ನಮ್ಮ ಭಾವನ ಮನೆಯಲ್ಲಿ ಚೌತಿಗೆ ಗಣಪತಿ ಹೋಮ ಉಂಟು. ಹಾಗೆ ನಮಗೆ ಬರಲಿಕ್ಕೆ ಹೇಳಿದ್ರು. ಹಾಗೆ ಬೆಳಿಗ್ಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಹೋಮಕ್ಕೆ. ಅಲ್ಲಿ ಗಣ ಹೋಮ ಆಗಿ ನಾವು ಅಲ್ಲಿ ಬೆಳಗಿನ ಫಲಾರ ಮಾಡಿ ಪ್ರಸಾದ ಎಲ್ಲ ತೆಕ್ಕೊಂಡು ಮತ್ತೆ ಮನೆಗೆ ಹೊರಟೆವು. ಮತ್ತು ಅಲ್ಲಿಂದ ನಮ್ಮ ಊರಿನ ಅಲ್ಲಿ ಗಣಪತಿ ಎಲ್ಲ ಕೂರಿಸಿದ್ದಾರೆ. ಅಲ್ಲಿಗೆಲ್ಲ ಹೋಗ್ಲಿಕ್ಕುಂಟು ನನ್ನ ಗಂಡನಿಗೆ, ಮಕ್ಕಳಿಗೆಲ್ಲ. ನಮ್ಮ ಮನೆಯಲ್ಲಿ ನಾಯಿ ಬೊಗಳುದು ಇಲ್ಲಿಗೆ ತೋಟಕ್ಕೆ ಕೇಳ್ತಾ ಉಂಟು. ಯಾಕೆ ಗೊತ್ತಿಲ್ಲ, ಯಾರಾದರೂ ಬಂದಿದ್ದಾರೆ ಅಂತ ಹೇಳಿ. ಫ್ರೆಂಡ್ಸ್, ನೋಡಿ, ನಮ್ಮ ಕಿಚನಲ್ಲಿ ಹೊಸ ಕುಕ್ಕರ್ ಇದ್ದಾರೆ. ನಮಸ್ತೆ ಹೇಳಿ. ನಮಸ್ತೆ. ಇವತ್ತು ನಮ್ಮ ಕಿಚನಲ್ಲಿ ತಯಾರಾಗ್ತದೆ ಉತ್ತರಾಖಂಡಿದು ಸ್ಪೆಷಲ್ ರೆಸಿಪಿ. ಒಂದು ಜೋಳ ಮತ್ತೊಂದು ಆಲೂ ಕಿಗ್ಗುಡ್ಕೆ. ಸೊ ಇದು ಹೇಗುಂಟು ಅಂತ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ನಾನು ಕೂಡ ಹೇಗಾಗ್ತದೆ ಅಂತ ತಿಂದು ನೋಡಿ ಎಲ್ಲ ಹೇಳ್ತೇನೆ ನಿಮಗೆ. ಟೇಸ್ಟ್ ಆಯಿತಾ? ಜೋಳ ಮತ್ತು ಆಲೂ ಕಿಗ್ಗುಡ್ಕೆ ಇದೆರಡು ಬೇರೆ ಬೇರೆ ರೆಸಿಪಿ. ತುಂಬ ಈಸಿಯಾದಂತಹ ರೆಸಿಪಿ. ನಾವು ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಿಂದ ಮಾಡ್ಬೋದು. ಹಾಗಾಗಿ ನಾನು ಅದನ್ನೇ ಆರಿಸಿಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟಿಗೆ ನಾನು ಜೋಳ ಮಾಡಲಿಕ್ಕೆ ಹೊರಡ್ತೇನೆ. ಇದಕ್ಕೆ ನಮಗೆ ಬೇಕಾದಷ್ಟು ಪ್ರಮಾಣದ ಅನ್ನ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರಿಟ್ಟು ಅದಕ್ಕೆ ಅರಶಿಣ ಮತ್ತು ಉಪ್ಪು ಹಾಕಬೇಕು. ಅದು ಕುದಿದ ನಂತರ ನಮಗೆ ಬೇಕಾದಷ್ಟು ಪ್ರಮಾಣದ ಅಕ್ಕಿಯನ್ನು ಹಾಕಿ ಬೇಯಿಸಿ
ಇಟ್ಟುಕೊಳ್ಬೇಕು. ಅದು ತಣಿಬೇಕು ಜೋಲ ಮಾಡಲಿಕ್ಕೆ. ಹುಲ್ಲು ಬಂದಿದೆ. ಇಷ್ಟ ಆಗುವಾಗ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟುಂಟಲ್ಲ, ನಾನು ಹಟ್ಟಿಗೆ ಬಂದೆ, ಅಲ್ಲಿ ಹಸುಗಳೆಲ್ಲ ಬೊಬ್ಬೆ ಇಡ್ತಾ ಇತ್ತು. ಯಾಕೆ ನೋಡುವ ಅಂತ ಹೇಳಿ ಬಂದದ್ದು. ಬಂದು ನೋಡುವಾಗ ಇಲ್ಲಿ ಎಂತ ಸಹ ಕಾಣುದಿಲ್ಲ. ನನಗೆ ಆಗ್ತದೆ ಕೆಲಸದವ ಏನೋ ಬಂದು ಹೋದ ಕಾಣ್ತದೆ ಹುಲ್ಲು ಹಾಕದೆ ಅಂತ. ಹಾಗೆ ಯೋಚನೆ ಮಾಡಿ ನಾನು ಮತ್ತೆ ಎಲ್ಲರಿಗೆ ಸಹ ಹುಲ್ಲು ಹಾಕಲಿಕ್ಕೆ ಹೊರಡ್ತೇನೆ. ಈಗ ನಾನು ರೆಡಿ ಮಾಡ್ತಾ ಇರುವಂತಹ ಇಂಗ್ರೀಡಿಯೆಂಟ್ ಆಲೂಕಿ ಗುಟ್ಕಿ ಮಾಡಲಿಕ್ಕೆ, ಆಯಿತಾ. ನೋಡಿ ಇದನ್ನೆಲ್ಲ ಉಂಟಲ್ಲ, ನಮ್ಮ ಈ ಕಲ್ಲುಂಟಲ್ಲ ಇದರಲ್ಲಿ ಹಾಕಿ ಸರಿ ಗುದ್ದಿ ಪೇಸ್ಟ್ನ ಹಾಗೆ ಮಾಡಬೇಕು. ಅಲ್ಲದಿದ್ದರೆ ನಾವು ಸಣ್ಣ ಮಿಕ್ಸಿ ಜಾರ್ ಉಂಟಲ್ಲ ಅದರಲ್ಲಿ ಹಾಕಿ ಸಹ ಮಾಡ್ಬೋದು. ಬಟ್ ಇದರಲ್ಲಿ ಹಾಕಿ ಮಾಡಿದರೆ ತುಂಬ ರುಚಿ. ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಆಲೂ ಅಂದರೆ ಎಂಥ, ನಮ್ಮ ಇದು ಬಟಾಟೆ ಉಂಟಲ್ಲ ಅದನ್ನೇ ಸಣ್ಣ ಸಾಧಾರಣ ಒಂದು ಮೀಡಿಯಮ್ ಗಾತ್ರ ಪೀಸ್ ಮಾಡಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ತುಪ್ಪ ಅಥವಾ ಅಲ್ಲಿ ಎಲ್ಲ ಇದು ಡಿಶ್ಶಿಗೆ ಕೂಡ ಸಾಸಿವೆ ಎಣ್ಣೆಯನ್ನು ಉಪಯೋಗ ಮಾಡೋದು. ಸೊ ಸಾಸಿವೆ ಎಣ್ಣೆಗೆ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಅದಕ್ಕೆ ಆ ಗುದ್ದಿಟ್ಟಂತಹ ಪೇಸ್ಟನ್ನು ಹಾಕಿ ಮತ್ತು ಈ ಸಣ್ಣ ಸಣ್ಣ ಮಾಡಿ ತುಂಡು ಮಾಡಿದಂತಹ ಬೇಯಿಸಿದಂತಹ ಬಟಾಟೆಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆ ಎಣ್ಣೆಯಲ್ಲಿ ಬಾಯ್ಲ್ ಮಾಡಿದರೆ ಆಲೂಕಿ ಗುಟ್ಕಿ ರೆಡಿ. ಅದು ಆ್ಯಕ್ಚುಲಿ ನನಗೆ ಅನ್ನಿಸ್ತದೆ ತುಂಬ ಸ್ಪೈಸಿ ಫುಡ್ ಅಂತ ಅನ್ನಿಸ್ತದೆ. ಬಟ್ ನಾನು ಸ್ವಲ್ಪ ಖಾರ ಕಡಿಮೆ ಮಾಡಿದ್ದೇನೆ, ಯಾಕೆ ನಮಗೆ ಅಷ್ಟೆಲ್ಲ ಖಾರ ತಿಂದು ಅಭ್ಯಾಸ ಇಲ್ಲಲ್ಲ. ಹಾಗೆ ಸ್ವಲ್ಪ ಸಣ್ಣ ಬಾಣಲೆ ಸಹ ಆಯಿತು ನಾನು ತೆಕ್ಕೊಂಡದ್ದು. ಹಾಗೆ ಫಸ್ಟ್ ಟೈಮ್ ಮಾಡೋದಲ್ಲ, ಅಂದಾಜೆಲ್ಲ ಇಲ್ಲ. ಬಟ್ ಒಳ್ಳೆ ಫ್ರೇಗ್ರೆನ್ಸ್ ಉಂಟಾಯ್ತಾ, ತುಂಬ ಖುಷಿ ಆಗ್ತದೆ ನೋಡಿ. ಇದಕ್ಕೆ ಸಹ ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ಹಾಕೋದಿಲ್ಲ. ಅಷ್ಟಾಗುವ ನನ್ನ ಅನ್ನ ಬೆಂದು ರೆಡಿಯಾಗಿದೆ ಅಲ್ಲಿ. ಹಾಗೆ ಈ ಮೊಸರನ್ನು ಉಂಟಲ್ಲ ನಾವು ಸರಿ ಹೀಗೆ ಕರೆದು ತೆಗೆದಿಟ್ಟುಕೊಳ್ಬೇಕು. ಪುನಃ ಇದಕ್ಕೆ ಸಹ ಒಗ್ಗರಣೆ ಎಲ್ಲ ಹಾಕಿ ನಾವು ರೆಡಿ ಮಾಡಬೇಕು. ಇದಕ್ಕೆ ಮುಖ್ಯ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಜೀರಿಗೆ ಮತ್ತು ಮೆಂತೆ, ಆಯಿತಾ. ಮೆಂತೆ ಒಂದು ನೆನಪಲ್ಲಿ ನಾವು ಹಾಕಬೇಕು. ಒಗ್ಗರಣೆ ಸಿಡಿದ ನಂತರ ಅದಕ್ಕೆ ನಾವು ಸರಿ ಕರೆದಿಟ್ಟಂತಹ ಮೊಸರನ್ನು ಸೇರಿಸಿಕೊಳ್ಬೇಕು. ಅದು ಕುದಿದು ಆದ ಮೇಲೆ ಮೊಸರು ಸಹ ಆಗ್ತದೆ, ಮಜ್ಜಿಗೆ ಸಹ ಆಗ್ತದಂತೆ. ಕುದಿದಾದಮೇಲೆ ಅರಶಿಣದಲ್ಲಿ ಬೆಂದಂತಹ ಅನ್ನವನ್ನು ನಮಗೆ ಎಷ್ಟು ನೀರು ದಪ್ಪ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡಿ ಆದರೆ ಜೋಳ ರೆಡಿ. ಆಲೂಕಿ ಗುಟ್ಕಿ ಕೂಡ ಇಲ್ಲಿ ಸವಿಯಲು ಸಿದ್ಧವಾಗಿದೆ. ಬನ್ನಿ ಎಲ್ಲರೂ ಊಟಕ್ಕೆ ಬನ್ನಿ, ನಮ್ಮ ಜೋಳ ಮತ್ತು ಆಲೂಕಿ ಗುಟ್ಕಿ ಸವಿಯ. ನಾನು ಸಹ ಫಸ್ಟಿಗೆ ಜೋಳ ಅಂದರೆ ಉಂಟಲ್ಲ ಎಂತ ಅಂತ ಹೇಳಿ ನೆನೆಸಿದೆ, ಆಯಿತಾ. ಅದು ಒಂದು ಯೂಟ್ಯೂಬ್ ನೋಡಿದ್ದು, ಅವಳು ಹೈಪ್ ಮಾಡಿದ್ಲು. ಮತ್ತೆ ನೋಡಿದರೆ ಎಂತ ಇದು ನಮ್ಮ ಕರ್ಡ್ ರೈಸ್. ಬಟ್ ಅವರೆಂತ ಹೇಳ್ತಾರೆ ಹೇಳಿದರೆ ಹೊಟ್ಟೆ ಸರಿ ಇಲ್ಲದಿದ್ರೆಲ್ಲ ಇದು ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಈ ರಸಮಿಗೆ ತುಪ್ಪ ಹಾಕಿ ತಿಂದರೆ ಅದ್ಭುತ ಸ್ವಾದ. ಇದರ ಒಂದು ಟೇಸ್ಟ್ ಹೇಗುಂಟು ಹೇಳ್ತೇನೆ. ನಮಗೆ ಇದನ್ನು ತಿನ್ನಲಿಕ್ಕೆ ಸಹ ಗೊತ್ತಿಲ್ಲ ಮಾರ್ರೆ. ನೋಡುವಲ್ಲ ಹೇಗುಂಟು ಅಂತ ಹೇಳಿ. ಖಾರ ಉಂಟಾಗೆ ಹೆದರಿಕೆ ಆಗ್ತಾ ಇತ್ತು. ಅದಕ್ಕೆ ಮೆಣಸಿನ ಕ್ವಾಂಟಿಟಿ ಎಲ್ಲ ಹೇಳುವಾಗ ಖಾರ ಆಗ್ಬೋದು ಹೇಳ್ತೇನೆ ಅಂತ. ಹಾಗೆಂತ ಇಲ್ಲ, ಖುಷಿ ಆಗ್ತದೆ ಒಂದು ಡಿಫ್ರೆಂಟಾಗಿ. ಕೊತ್ತಂಬರಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಮೈನ್ ಇದರಲ್ಲಿ. ಮತ್ತು ನಮಗೆ ತುಪ್ಪದ ಸ್ಮೆಲ್ ಬರ್ತದೆ. ಅದು ಸಾಸಿವೆ ಎಣ್ಣೆ ಹಾಕಿದರೆ ಹೇಗೆ ಅದರ ಸ್ಮೆಲ್ ಅಂತ ಗೊತ್ತಿಲ್ಲ. ಇನ್ನೊಮ್ಮೆ ಟ್ರೈ ಮಾಡಬೇಕು ನನಗೆ ಸಾಸಿವೆ ಎಣ್ಣೆ ಮಾಡಿ ಹಾಕಿ. ಅಷ್ಟೊತ್ತಿಗೆ ನಾನು ನಿಮಗೆ ತೋರಿಸ್ತೇನೆ ಸಾಸಿವೆ ಎಣ್ಣೆ ಹಾಕಿ ಹೇಗೆ ಟೇಸ್ಟ್ ಆಗ್ತದೆ ಅಂತ. ಮಾತ್ರ ಒಳ್ಳೆಯದಾಗ್ತದೆ. ಈಗ ಸಾರು ಮತ್ತು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ಬೋದು. ಮನೇಲಿ ಟ್ರೈ ಮಾಡಿ ಅರ್ಜೆಂಟಿಗೆ. ನಾವೆಲ್ಲ ತೆಂಗಿನಕಾಯಿ ಹಾಕಿಯೇ ಪಲ್ಯ ಮಾಡಿ ಗೊತ್ತಲ್ಲ ನಮಗೆ. ಹಾಗೆ ಇದರದ್ದು ಟೇಸ್ಟ್ ನೋಡುವ ಜೋಳ ಹೇಗುಂಟು ಅಂತ. ಇದಕ್ಕೆ ಮೆಂತೆ ಒಗ್ಗರಣೆ ಕೊಡ್ತಾರೆ. ನಾವು ಮೆಂತೆ ಒಗ್ಗರಣೆ ಕೊಡೋದಿಲ್ಲಲ್ಲ. ನನ್ನ ಹಸ್ಬೆಂಡ್ ಬಂದು ಕಂಡು ಮೆಂತೆ ಒಗ್ಗರಣೆ ಹಾಕಿ ಇದನ್ನು ಮಾಡೋದು. ಸೊ ಹೇಗುಂಟು ಹೇಳ್ತೇನೆ.
ಒಳ್ಳೇದುಂಟು ಆಯ್ತಾ. ಆನಿಯನ್ ಇಲ್ಲ, ಗಾರ್ಲಿಕ್ ಇಲ್ಲ, ಎಂತ ಇಲ್ಲ. ನಮಗೀಗ ಬಾಯಿ ರುಚಿಗೆ ಸೂಪರ್ ಆಗ್ತದೆ ಆಯ್ತಾ. ಅದ್ಭುತ ಸ್ವಾದ. ಟ್ರೈ ಮಾಡಿ ಮಾತ್ರ ಇದನ್ನು ಆಯಿತಾ. ಇವತ್ತು ನಾನು ನಮ್ಮ ವಾರಿಜಮ್ಮನನ್ನು ಮಾತ್ರ ಬಿಟ್ಟಿದ್ದೇನೆ ಮೇಯ್ಲಿ ಅಂತ. ಇನ್ನಿವಳ ನಾನು ಕಾಯಬೇಕಷ್ಟೇ. ನನ್ನ ಈ ಬೇಲಿಯೊಳಗೆ ನೂರಿ ಅಲ್ಲಿ ಮೊಳಕೆ ಹೊಡೆದಂತಹ ಗಿಡಗಳನ್ನೆಲ್ಲ ಅವಳು ನಾಶ ಮಾಡಿದರೆ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಬೇಕು, ಅವಳನ್ನು ಓಡಿಸ್ಬೇಕು ಇಲ್ಲಿಂದ. ಆದರೆ ಇಲ್ಲಿ ನೋಡಿ ಚಂದ ಹುಲ್ಲು ಉಂಟು ಅವಳಿಗೆ. ಒಂದಕ್ಕ ಒಂದಕ್ಕ ಬೃಂದಾ ಬಲ್ಲ ವ್ಲಾಗ್ ಎಂಡ್ ಅಂಪು ಫ್ರೆಂಡ್ಸ್. ಇವತ್ತಿನ ವ್ಲಾಗನ್ನು ನಮ್ಮ ಬೃಂದ ಎಂಡ್ ಮಾಡ್ತಾಳೆ ಆಯ್ತಾ. ಈಗ ಸಂಜೆ ಆಗ್ತಾ ಬಂತು ಫ್ರೆಂಡ್ಸ್. ನಾನೀಗ ಸಂಜೆ ಹೊತ್ತಿಗೆ ಉಂಟಲ್ಲ ವೃಂದ, ನಾನು ಮತ್ತು ವಾರಿಜ ಮತ್ತು ವೃಂದನ ತಮ್ಮ 3 ಜನರನ್ನು ಸಹ ಬಿಟ್ಟಿದ್ದೆ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಸಜೆಷನ್ಸ್ ಎಲ್ಲ ಇದ್ದರೆ ಹೇಳಿ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.